ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್, ನಿತ್ಯ ಫುಡ್ ಪ್ರಾಡಕ್ಟ್ಸ್. ಸಿನಿಮಾದಲ್ಲಿ ಕಷ್ಟದಲ್ಲಿರೋರ್ನ ಸ್ಟಾರ್ ಕಾಪಾಡ್ತಾರೆ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ ಅವರ 2 ಸ್ಟಾರ್ ರೈಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಬೇಕ್ ಸ್ಟುಡಿಯೋ, ನಿತ್ಯ ಫುಡ್ ಪ್ರಾಡಕ್ಟ್ ಹಾಗೂ ಡೈರಿ ಡೇ ಐಸ್ ಕ್ರೀಮ್. ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು. ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ಶ್ರೀಮತಿ ಸುಮತಿ ಹಂದೆ ಅವರಿದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಅಮ್ಮ. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದೆ. ಇಲ್ಲಿಂದ ಬಂದಿರೋದು? ನಾವಿಲ್ಲಿ ಸೂರತ್ ಕಲ್ಲಿನ ಕಡಂಬೋಡಿ ಅಂತ ಹೇಳಿ. ಸೂರತ್ ಕಲ್ಲಿಂದ. ಓಕೆ, ಏನಿವ ಸ್ಪೆಷಲ್ ಡಿಶ್ ನಮಗೆ ಮಾಡ್ಕೊಡ್ತಾ ಇದ್ದೀರಾ? ಚಳಿಗಾಲ ಅಲ್ಲ, ಹಾಗಾಗಿ ಒಂದು ಬಿಸಿ ಬಿಸಿಯಾದ ಸೂಪ್ ಅನ್ನು ಮಾಡಿಕೊಡುವ. ಓಕೆ, ಚಳಿಗಾಲಕ್ಕೆ ತಕ್ಕಾಗೆ ಟೊಮೆಟೊ ಸೂಪ್ ಮಾಡ್ಕೊಡ್ತಾ ಇದ್ದೀರಾ. ಓಕೆ, ಶುರು ಮಾಡೋಣ. ನನಗೆ ಒಂದು ಬಾಣಲಿ ಕೊಡಿ. ಓಕೆ, ಸ್ವಲ್ಪ ಫ್ರೈ ಮಾಡಬೇಕಾಗಿದೆ. ಓಕೆ, ಆಯಿಲ್ ಹಾಕ್ಬೇಕು. ಆಯಿಲ್ ಹಾಕಿ. ನಮ್ಮ ಅಡುಗೆ ಮನೆಯಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸೊ ಇದು ಎಣ್ಣೆ ಬಾಯ್ಲ್ ಆಗ್ತಾ ಇರಬೇಕಾದ್ರೆ ಇದನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀರಾ? ಬ್ರೆಡ್ಡಾ? ಹಾಂ, ಬ್ರೆಡ್ಡನ್ನು ಕಟ್ ಮಾಡಿಟ್ಕೊಂಡೆ. ಓಕೆ, ಈ ಬ್ರೆಡ್ ಫ್ರೈ ಮಾಡಿ ಸೂಪಿನ ಮೇಲ್ಗಡೆ ತೇಲಿಸಿ. ಓಕೆ, ಸೊ ಬ್ರೆಡ್ನ ಅದ್ರ ಜೊತೆ ಫ್ರೈ ಮಾಡಬೇಕು. ಬ್ರೆಡ್ಡನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಕೊಂಡು ಬಿಡುವ, ಆಮೇಲೆ ಸೂಪ್ ಮಾಡ್ಕೊಂಡು. ಓಕೆ, ಸೊ ಚಳಿಗಾಲಕ್ಕೆ ಸೂಪ್ ಅಂದ್ರೆ ಒಳ್ಳೆ ಆಗುತ್ತೆ, ಈವ್ನಿಂಗ್ ಟೈಮು ಎಲ್ಲ ಒಳ್ಳೆ ಆಗುತ್ತೆ. ಅದು ಟೊಮೊಟೊ ಸೂಪ್ ಅಂದ್ರೆ ಈ ತರ ವೆಜಿಟೇಬಲ್ ಎಲ್ಲ ಮಿಕ್ಸ್ ಮಾಡಿ ಸೂಪ್ ಮಾಡಿದ್ರೆ ಹೆಲ್ತಿಗೂ ಕೂಡ ಒಳ್ಳೆಯದು. ತುಂಬಾ ಒಳ್ಳೆಯದು. ಹೌದು. ಓಕೆ, ಸೊ ಎಣ್ಣೆ ಕಾದಿದೆ ಅನ್ಸುತ್ತೆ. ಓಕೆ, ಸೊ ಬ್ರೆಡ್ನ ನೀವು ಚಿಕ್ಕ ಚಿಕ್ಕಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀರಾ? ಹೌದು ಅಲ್ವಾ? ಇದು ರೋಸ್ಟ್ ತರ ಏನಾದರೂ ಆಗಬೇಕಾ? ಸ್ವಲ್ಪ ಬೇಯಿದ್ರೆ ಸಾಕು? ಹೌದು, ರೋಸ್ಟ್ ಆದರೆ ಒಳ್ಳೆಯದು ಅಂತ. ಹೌದು, ಒಂದು ಸ್ವಲ್ಪ ರೆಡ್ಡಿಶ್ ಆಗಿ. ಓಕೆ, ಸೊ ವೆಜಿಟೇಬಲ್ಸ್ ಎಲ್ಲ ಹಾಕಿ ಮಿಕ್ಸ್ ಮಾಡಿ. ವೆಜಿಟೇಬಲನ್ನು ಎಲ್ಲ ವೆಜಿಟೇಬಲ್ ಸೇರಿಸಿ ಅದನ್ನು ಬೇಯಿಸ್ಕೊಳ್ಬೇಕು ಕುಕ್ಕರ್ನಲ್ಲಿ. ಓಕೆ, ಆಮೇಲೆ ಅದನ್ನು ಮಿಕ್ಸಿ ಮಾಡಿ. ಸೊ ಈಸಿಯಾಗಿ ಕೂಡ ಮಾಡ್ಬೋದು. ಹೌದು, ಈಸಿಯಾಗಿ ಮಾಡ್ಬೋದು. ಹೆಲ್ದಿ ಡಿಶ್. ಹೌದು, ರೋಸ್ಟೆಡ್ ಬ್ರೆಡ್ ಯಾವಾಗಲೂ ತಿನ್ನಲಿಕ್ಕೆ ತುಂಬ ರುಚಿಯಾಗಿರುತ್ತೆ ಅಲ್ವಾ? ಓಕೆ, ಫುಲ್ ಬ್ರೌನ್ ಆಯಿತು. ಆಫ್ ಮಾಡಲಾ? ಸೊ ಬ್ರೆಡ್ನ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀರಾ ಆಯಿಲಲ್ಲಿ? ಅದನ್ನು ಬೌಲಿಗೆ. ಓಕೆ, ಈಗ ನಾವು ಇಲ್ಲಿ ಬೀನ್ಸ್ ಇದೆ, ಎಲೆಕೋಸ್ ಇದೆ, ಟೊಮೆಟೊ ಇದೆ, ಓಕೆ, ಆಮೇಲೆ ಹಸಿಮೆಣಸಿದೆ. ಓಕೆ, ಇದನ್ನೆಲ್ಲ ನಾವು ಕುಕ್ಕರ್ನಲ್ಲಿ ಬೇಯಿಸ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಂಡು ಆಮೇಲೆ ಮಿಕ್ಸಿ ಮಾಡ್ಕೊಳ್ಬೇಕಾಗಿದೆ. ಇವಾಗ ನಾನು ಬೇಯಿಸಿ ತಗೊಂಡು ಬಂದಿದ್ದೆ. ಬೇಯಿಸಿ ತಂದಿದ್ದೀರಾ? ಓಕೆ, ಸೊ ಬೀನ್ಸ್ ಇದೆ, ಟೊಮೆಟೊ ಇದೆ. ಬೀನ್ಸ್, ಟೊಮೆಟೊ, ಎಲೆಕೋಸು ಮತ್ತೆ ಹೌದು ಗ್ರೀನ್ ಚಿಲ್ಲಿ. ಸೊ ಅದನ್ನ ಕುಕ್ಕರಲ್ಲಿ ಹಾಕಿ ಬೇಯಿಸ್ಬೇಕು. ಅದು ಬೇಯಿಸಿರೋದೇ ರೆಡಿ ಇದೆ? ಇದು ಬೇಯಿಸಿರೋದು ರೆಡಿ ಇದೆ. ಇದನ್ನ ನೀರು ಬೇಡ ಜಾಸ್ತಿ. ಓಕೆ, ಯಾಕಂದ್ರೆ ಮಿಕ್ಸಿ. ಸೊ ಮಿಕ್ಸಿ ಬೇಕಾ? ಮಿಕ್ಸಿ ಬೇಕಿದೆ. ಸೊ ಇದು ಎಷ್ಟು ತಗೊಂಡಿದ್ದೀರಾ? ಎಷ್ಟು ಟೊಮೊಟೊ ಹಾಕಿದ್ದೀರಾ ಇದರಲ್ಲಿ? ಆ್ಯಕ್ಚುಲಿ 2 ಟೊಮೆಟೊ ಸಾಕು. ಮತ್ತು ಬೀನ್ಸು ಸ್ವಲ್ಪ. ಓಕೆ, ಒಂದು 5-6 ಬೀನ್ಸ್ ಸಾಕಾಗುತ್ತೆ. ನಾವೊಂದು 2-3 ಗ್ಲಾಸ್ ಮಾಡೋದಾದ್ರೆ ಅಷ್ಟು ಸಾಕಾಗುತ್ತೆ. ಸೊ ಎಷ್ಟು ಕ್ವಾಂಟಿಟಿಯಲ್ಲಿ ನಾವು ಮಾಡ್ತೀವಿ? ಹೌದು, ಅದರ ಮೇಲೆ ಡಿಪೆಂಡ್. ಟೊಮೆಟೊ ಸೂಪ್ ಆದ್ದರಿಂದ ಟೊಮೆಟೊ ಜಾಸ್ತಿ ಬೇಕು. ಆಮೇಲೆ ಬಾಕಿ ಉಳಿದದ್ದು. ಸೊ ಇದರಲ್ಲಿ ನೀರಿನ ಪ್ರಮಾಣ ಇರಬಾರ್ದು? ನೀರಿನ ಪ್ರಮಾಣ ಬೇಕದು, ನೀರು ಬೇಕು ಈಗಕ್ಕಲ್ಲ. ಓಕೆ, ಬಟ್ ನಾವು ಮಿಕ್ಸಿ ಮಾಡೋಷ್ಟೊತ್ತಿಗೆ ಬೇಡ. ಸರಿ, ಸಾಕು. ಪೇಸ್ಟ್ ಸಾಕು.
ಈಗ ಓಕೆ. ಸೊ ಇದನ್ನ ಬಾಯ್ಲ್ ಮಾಡಬೇಕಾಗಿದೆ. ಸ್ಟವ್ ಆನ್ ಮಾಡಿ. ಓಕೆ, ಇದನ್ನೀಗ ಆಯಿಲ್ ಹಾಕಬೇಕಾ? ಆಯಿಲ್ ಹಾಕೋದು ಬೇಡ, ಹಾಗೆ. ಸೊ ಹಾಗೆ ಪೇಸ್ಟ್ ಏನು ಮಾಡ್ಕೊಂಡಿದ್ದೀರಾ ಅದನ್ನ ಪೇಸ್ಟ್ ಮಾಡಿದೇವಲ್ಲ ಅದನ್ನು ಈಗ ಕುದಿಸಬೇಕಾಗಿದೆ. ಅದನ್ನು ಪೆಪ್ಪರ್ ಮತ್ತು ಉಪ್ಪೆಲ್ಲ ಸೇರಿಸಿ ಸ್ವಲ್ಪ ನೀರು ಹಾಕುವ ಇದಕ್ಕೆ. ಓಕೆ. ಆಮೇಲೆ ತರಕಾರಿ ಬೇಯಿಸಿ ಉಳಿದ ನೀರನ್ನು ಕೂಡ ಇದಕ್ಕೆ ಹಾಕಿ ಇದನ್ನ ಹಾಕ್ಕೊಳ್ಬೋದು. ಸೊ ತರಕಾರಿ ಬೇಯಿಸಿರೋ ನೀರು ಹಾಕಿರೋದ್ರಲ್ಲೇ ತುಂಬ ಒಳ್ಳೆದಾಗುತ್ತೆ. ಹೌದು. ಹಾಗೆ ಸೂಪಿಗೆ ಸ್ವಲ್ಪ ತೆಳ್ಳಗೆ ಬೇಕು ಅನಿಸಿದ್ರೆ ಸ್ವಲ್ಪ ನೀರು ಮಿಕ್ಸ್ ಮಾಡುವ. ಸಾಕು. ಸ್ವಲ್ಪ ಸೂಪ್ ಅನ್ನೋದ್ರಿಂದ ಸ್ವಲ್ಪ ನೀರಿನ ಅಂಶನೇ ಇರೋದಲ್ವಾ? ಸೊ ನೀರಿದೆ ಹಾಗಾಗಿ. ಆಮೇಲೆ ಅದಕ್ಕೆ ಉಪ್ಪು, ಸಕ್ಕರೆ ಹಾಕೋ ಸ್ವಲ್ಪ. ಸಕ್ಕರೆ ಹಾಕೋದು. ಓಕೆ. ಎಷ್ಟು ಸಕ್ಕರೆ? 1-2 ಸ್ಪೂನ್ ಹಾಕಿದ್ರೆ ಸಾಕು. ಓಕೆ. ಕ್ವಾಂಟಿಟಿ ಜಾಸ್ತಿ ಇದ್ದರೆ ಮಾತ್ರ ಜಾಸ್ತಿ ಬೇಕಾಗುತ್ತೆ. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟು ಸಾಕಾಗ್ಬೋದು. ಓಕೆ. ಅಲ್ಲಿ ಕ್ವಾಂಟಿಟಿ ಕಡಿಮೆ ಇದೆ ಹಾಗಾಗಿ. ಆಮೇಲೆ ಸ್ವಲ್ಪ ಕಾಳುಮೆಣಸು ಪೌಡ್ರು. ಓಕೆ. ಮೆಣಸಿನ ಪುಡಿ. ಹೌದು. ಪೆಪ್ಪರ್ ಪೌಡ್ರ್, ಯಾಕಂದರೆ ಚಳಿಗಾಲದಲ್ಲಿ ಅದು ಆಗೋದ್ರಿಂದ ಸ್ವಲ್ಪ ಖಾರ ಎಲ್ಲ ಚಳಿಗೆ ಚೆನ್ನಾಗಾಗುತ್ತೆ. ಉಪ್ಪು, ಖಾರ, ಟೊಮೆಟೊಯಿಂದ ಹುಳಿ ಸಿಗ್ತದೆ. ಸ್ವಲ್ಪ ಮಿಕ್ಸ್ ಮಾಡುವ. ಓಕೆ. ಸ್ವಲ್ಪ ನೀರು ಬೇಕಾ? ಸ್ವಲ್ಪ ನೀರು ಬೇಯಿಸಿ ಸಾಕು. ಸೊ ನಾವು ಅದು ಪೇಸ್ಟ್ ಥರ ಮಾಡ್ಕೊಂಡಿದ್ರಿಂದ ಅದು ಗಟ್ಟಿ ಇರುತ್ತಲ್ವಾ? ನೀರು ಹಾಕಿದ್ರೆ ಅದೇ ನಮ್ಮ ಸೂಪಿನ ಒಂದು ಹದಕ್ಕೆ ಬರುತ್ತೆ. ಹೌದು. ಓಕೆ. ಸೊ ನೀವು ಫ್ರೀ ಇದ್ದಲ್ಲಿ ಟೈಮಲ್ಲಿ ಏನು ಮಾಡ್ತೀರಾ? ನಾನು ಫ್ರೀ ಅಂತ ಏನಿಲ್ಲ. ಈಗ ಸದ್ಯಕ್ಕೆ ನಾನು ಒಂದು ಆಶ್ರಯ ಮಹಿಳಾ ವೇದಿಕೆ ಅಂತ ಹೇಳಿ ಒಂದು ಮಹಿಳಾ ಸಮಾಜ ಇದೆ. ಅದರಲ್ಲಿ ನಾನು ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೇನೆ. ತುಂಬಾ ಒಳ್ಳೆಯದು. ಹಾಗೆ ಅದರಲ್ಲಿ ತುಂಬಾ ಆಕ್ಟಿವಿಟೀಸ್ ಎಲ್ಲ ಇರ್ತದೆ. ಹಾಗಾಗಿ ನೀವು ಹೌಸ್ ವೈಫಾ? ನಾನು ಹೌಸ್ ವೈಫ್. ಸೊ ಫ್ರೀ ಟೈಮಲ್ಲಿ ಇದ್ದಾಗ ಅಲ್ಲೆಲ್ಲ ಹೋಗ್ತೀರಾ, ಆಕ್ಟಿವಿಟೀಸ್ ಮಾಡಿಸ್ತೀರಾ? ಎಲ್ಲ ಒಂದು ವರ್ಷಕ್ಕೊಂದ್ಸಲ ಕಾಂಪಿಟೇಷನ್ಸ್ ಇದೆ. ಬೇರೆ ಬೇರೆ ಥರ ವಿಮೆನ್ಸ್ ಡೇ ಸೆಲೆಬ್ರೇಷನ್, ಬೇರೆ ಬೇರೆ ಸೆಲೆಬ್ರೇಷನ್ ಮಾಡ್ತಾ ಇದ್ದೇವೆ. ಕಾಂಪಿಟೇಷನ್ಸ್ ಎಲ್ಲ ಇರ್ತದೆ ಮಹಿಳೆಯರಿಗಾಗಿ. ಹೌದು. ಹಾಗೆ ಬೇರೆ ಎಲ್ಲರಿಗೆ ಬೇರೆ ಬೇರೆ ಸ್ಟೇಜ್ ಸಿಗ್ತದೆ. ಹೌಸ್ ವೈಫ್ಗಳಿಗೆ ಸ್ಟೇಜ್ ಸಿಗೋದಿಲ್ಲ ಜಾಸ್ತಿಯಾಗಿ. ಹಾಗೆ ಅವರಿಗೆ ಅಂತ ಹೇಳಿ ಈಗ ಅಟ್ಲೀಸ್ಟ್ ವರ್ಕ್ ಮಾಡೋರಿಗಾದ್ರೆ ಆಫೀಸಿಗೆ ಹೋಗ್ತಾರೆ, ಅಲ್ಲಿ ಆಕ್ಟಿವಿಟೀಸ್. ಅದರಲ್ಲಿ ಹೌಸ್ ವೈಫ್ ಅಂದ್ರೆ ಲೈಕ್ ಮನೆ ಬೆಳಿಗ್ಗೆಯಿಂದ ಸಂಜೆ ತನಕ ದುಡಿತಾರೆ ಅಂತದ್ರಲ್ಲಿ ಈ ತರ ಒಂದು ಆಕ್ಟಿವಿಟೀಸ್ ಎಲ್ಲ ಮಾಡಿದ್ರೆ ಅವ್ರಿಗೂ ಖುಷಿ ಆಗ್ತದೆ. ಹಾಗೆ ಅದಕ್ಕೋಸ್ಕರ ಒಂದಷ್ಟು ಆ್ಯಕ್ಟಿವಿಟಿಗಳು, ಫ್ಯಾನ್ಸಿ ಡ್ರೆಸ್ ಇರ್ಬೋದು, ಭಜನ್ಸ್ ಇರ್ಬೋದು, ಮತ್ತು ಸಿಂಗಿಂಗ್ ಬೇರೆ 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 ರೀತಿಯ ಭಾವಗೀತೆಗಳಿರ್ಬೋದು, ಅಂಥವೆಲ್ಲ ಹಾಡುವಂಥದ್ದು. ಮತ್ತು ನಮ್ಮಲ್ಲಿ ಮಹಿಳಾ ಸಮಾಜದಲ್ಲಿ ಒಂದು ಸಂಸ್ಕಾರ ಕೇಂದ್ರ ಅಂತ ಕೂಡ ಮಾಡ್ತಾ ಇದ್ದೇವೆ. ಒಂದು 7 ವರ್ಷದಿಂದ 14 ವರ್ಷದ ಮಕ್ಕಳಿಗೆ ಒಂದು ಇಂಡಿಯನ್ ಕಲ್ಚರ್ ಕಲಿಸೋಕ್ಕೆ. ಅಂದರೆ ಈಗಿನ ಸಾಧಾರಣವಾಗಿ ಶಾಲೆಯಲ್ಲಿ ಎಲ್ಲ ಅದನ್ನು ಕಲಿಸುವಷ್ಟು ಟೈಮ್ ಇರೋದಿಲ್ಲ, ಸಿಲೆಬಸ್ ತುಂಬ ಜಾಸ್ತಿ ಇರ್ತದೆ. ಹಾಗಾಗಿ ಅಂಥದ್ದನ್ನೆಲ್ಲ ಏನು ಶ್ಲೋಕ ಇರ್ಬೋದು ಅಥವಾ ಭಗವದ್ಗೀತೆಯ ಪಾಠಗಳಿರ್ಬೋದು, ಮತ್ತು ಸ್ವಲ್ಪ ಯೋಗ, ಮತ್ತು ಸ್ವಲ್ಪ ಸಂಸ್ಕೃತ, ಹಾಗೆ ಎಲ್ಲದನ್ನು ಮಿಕ್ಸ್ ಮಾಡಿ ಮಕ್ಕಳಿಗೆ ಪ್ರತಿ ಶನಿವಾರ 1 ಅವರ್ ಕ್ಲಾಸ್ ಮಾಡ್ತಾ ಇದ್ದೇವೆ. ಅವರಿಗೆ ಒಂದು ವರ್ಷಕ್ಕೊಂದ್ಸಲ ಸ್ಟೇಜ್ ಪ್ರೋಗ್ರಾಮ್ ಇರ್ತದೆ. ಪೌರಾಣಿಕ ನಾಟಕಗಳನ್ನೆಲ್ಲ ಆಡಿಸ್ತಾ ಇದ್ದೇವೆ. ಈಗಿನ ಜನರೇಷನ್ ಎಲ್ಲ ಫಾಸ್ಟ್ ಫಾರ್ವರ್ಡ್ ಆಗೋದ್ರಿಂದ ನಮ್ಮ ಹಳೆ ಕಾಲದ ಇತಿಹಾಸಗಳನ್ನ ಮರಿತಾ ಇದ್ದಾರೆ. ಸೊ ನೀವು ಅದೊಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ನಿಜವಾಗ್ಲೂ ಹ್ಯಾಟ್ಸ್ ಆಫ್. ಇದು ಚೆನ್ನಾಗಿ ಕುದೀತೀಗ. ಇನ್ನಿದನ್ನು ತೆಗೆದು ಸರ್ವಿಂಗ್ ಬೌಲಿಗೆ ಹಾಕೋಣ. ಸೊ ನಾನು ಆಫ್ ಮಾಡಿ. ಸೂಪ್ ರೆಡಿ ಆಯಿತು. ಇನ್ನು ಅದಕ್ಕೆ ಡೆಕೋರೇಷನ್ ಮಾಡಿ. ಸೊ ಹೀಗೆಲ್ಲ ರೆಡಿಮೇಡ್ ಪ್ಯಾಕೆಟ್ ಸೂಪ್ ಬರೋದ್ರಿಂದ ಈ ಥರ ಎಲ್ಲ ಮನೇಲೆ ಮಾಡೋದು ಹೆಲ್ತಿಗೂ ಕೂಡ ಒಳ್ಳೇದಲ್ವಾ? ಈಗೆಲ್ಲ ಮಿಕ್ಸರ್ದು ಎಲ್ಲ ರೆಡಿ ಸೂಪ್ ಬಂದು ಬಿಸಿ ಮಾಡಿದ್ರೆ ಫುಲ್ ರೆಡಿ, ಸೂಪ್ ರೆಡಿ ವಿತಿನ್ 2 ಮಿನಿಟ್ಸ್ ಅಂತ ಹೇಳ್ತಾರೆ. ಸೊ ಈ ಥರ ಒಂದು 10 ಮಿನಿಟ್ಸ್ ಇದು ಬೇಗನೂ ಕೂಡ ಆಗುತ್ತೆ. ಹೌದು, ಬೇಗನೂ ಆಗುತ್ತೆ. ಇದು ಅದರ ರುಚಿಯನ್ನು ಹೆಚ್ಚು ಮಾಡಲಿಕ್ಕೆ ಅಂತ ಹೇಳಿ ಬ್ರೆಡ್ ಎಲ್ಲ ಹಾಕುವ. ಮತ್ತು ಸ್ವಲ್ಪ ಬೆಣ್ಣೆ ಕೂಡ ಒಂದು ಹಾಕ್ಕೊಳ್ಬೇಕು. ಬೆಣ್ಣೆ ಸ್ವಲ್ಪ ಬೆಣ್ಣೆಯನ್ನು ಅದಕ್ಕೆ ಹಾಕಿದರೆ ಚೆನ್ನಾಗಿ. ಸೊ ಬೆಣ್ಣೆ ಎಲ್ಲ ಹಾಕಿದ್ರೆ ಇನ್ನೂ ಅದಕ್ಕೆ ಟೇಸ್ಟ್ ರಿಚ್ ಟೇಸ್ಟ್ ಸಿಗುತ್ತೆ ಅಂತ. ಇದು ಬಿಸಿ ಬಿಸಿಯಾದ ಟೊಮೆಟೊ ಸೂಪು
ಟೇಸ್ಟ್ ನೋಡಿ ಹೇಳಿ. ಖಂಡಿತ ಹೇಳ್ತೀನಿ. ಎಸ್ ವೀಕ್ಷಕರೇ, ಬಿಸಿ ಬಿಸಿಯಾದಂಥ ಟೊಮೊಟೊ ಸೂಪ್ ರೆಡಿ ಆಗಿದೆ. ಸೊ ಈ ಚಳಿಗಾಲಕ್ಕೆ ಎಲ್ಲರೂ ಮನೇಲೂ ಮಾಡಬೇಕಾಗಂಥದ್ದು. ಸೊ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಬೇಕಾ? ಹಾಗಾದರೆ ಮಾಡೋ ವಿಧಾನ ನೋಡ್ಕೋಬನ್ನಿ. ಟೊಮ್ಯಾಟೊ ಸೂಪ್ ತಯಾರಿಸೋ ವಿಧಾನ. ಮೊದಲು ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಬ್ರೆಡ್ ತುಂಡುಗಳನ್ನು ಹುರಿದಿಟ್ಟುಕೊಳ್ಳಿ. ನಂತರ ಕ್ಯಾರೆಟ್, ಬೀನ್ಸ್, ಕ್ಯಾಬೇಜ್ ಹಾಗೂ ಟೊಮ್ಯಾಟೊವನ್ನು ಬೇಯಿಸಿ ನುಣ್ಣಗೆ ರುಬ್ಬಿಕೊಳ್ಳಿ. ಆನಂತರ ರುಬ್ಬಿದ ಮಿಶ್ರಣಕ್ಕೆ ತರಕಾರಿ ಬೇಯಿಸಿದ ನೀರು, ಬೇಕಾಗುವಷ್ಟು ನೀರು, ಸಕ್ಕರೆ, ರುಚಿಗೆ ತಕ್ಕಷ್ಟು ಉಪ್ಪು, ಕರಿಮೆಣಸು ಪುಡಿ ಹಾಕಿ ಕುದಿಸಿ. ಕೊನೆಯಲ್ಲಿ ಕರಿದ ಬ್ರೆಡ್ ತುಂಡು ಹಾಗೂ ಬೆಣ್ಣೆ ಸೇರಿಸಿ ಸರ್ವ್ ಮಾಡಿಕೊಳ್ಳಿ. ಈಗ ಚಳಿಗಾಲಕ್ಕೆ ಬಿಸಿ ಬಿಸಿ ಟೊಮ್ಯಾಟೊ ಸೂಪ್ ರೆಡಿ. ಎಸ್ ವೀಕ್ಷಕರೇ, ಟೊಮೊಟೊ ಸೂಪ್ ಸವಿಯಲು ಸಿದ್ಧ ಆಗಿದೆ. ಸೊ ಈ ಚಳಿಗಾಲಕ್ಕೆ ಟೊಮೊಟೊ ಸೂಪ್ ಒಳ್ಳೆ ಆಗುತ್ತೆ. ನಾನು ಟೇಸ್ಟ್ ಮಾಡ್ತೀನಿ ಹೇಗಿದೆ ಅಂತ ಕೂಡ ಹೇಳ್ತೀನಿ. ವಾವ್, ಚೆನ್ನಾಗಿದೆ. ಅದು ಚಳಿಲಿ ಉಪ್ಪು, ಖಾರ, ಹುಳಿ ಎಲ್ಲ ಮಿಕ್ಸ್ಚರ್ ಆಗಿಬಿಟ್ಟು ತುಂಬಾ ಚೆನ್ನಾಗಿದೆ. ಟೊಮೊಟೊ ಸೂಪ್ ಟೇಸ್ಟ್ ಮಾಡಿದೆ, ತುಂಬ ಚೆನ್ನಾಗಿದೆ. ಸೊ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ. ಶ್ರೀಮತಿ ಸುಮತಿ ಅವರು ಇನ್ನೊಂದು ಸ್ಪೆಷಲ್ ಡಿಶ್ ಮಾಡ್ತಾ ಇದ್ದಾರೆ. ಅದೇನು ಮಾಡ್ತಿದ್ದಾರೆ ಅಂತ ನೋಡ್ಬೇಕು. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ವಿರಾಮ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ವಿರಾಮದ ನಂತರ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ ಅವರ 2 ಸ್ಟಾರ್ ರೈಸ್, ಪೋಸ್ಟ್ಮ್ಯಾನ್ 2 ದಾಲ್, ಬೇಕ್ ಸ್ಟುಡಿಯೋ, ನಿತ್ಯ ಫುಡ್ ಪ್ರಾಡಕ್ಟ್ ಹಾಗೂ ಡೈರಿ ಡೇ ಐಸ್ ಕ್ರೀಮ್. ಸುಮತಿ ಅವರು ಟೊಮೊಟೊ ಸೂಪ್ ಹೇಗೆ ಮಾಡೋದು ಅಂತ ತೋರಿಸಿದ್ರು. ಸೊ ನೀವು ನೋಡಿದ್ರಿ. ಇನ್ನೊಂದು ಯಾವ ಸ್ಪೆಷಲ್ ಡಿಶ್ ಮಾಡ್ತಾ ಇದ್ದಾರೆ ಅಂತ ಕೇಳೋಣ ಬನ್ನಿ. ಯಾವ್ದು ಮಾಡ್ತಾ ಇದ್ದೀರಮ್ಮ? ಇವಾಗ ಪಾಲಕ್ ಪನೀರ್ ಸಮೋಸ ಅಂತ ಮಾಡ್ತೀವಿ. ಪಾಲಕ್ಕಿಂದು ಸಮೋಸ ಮಾಡಿ, ಪಾಲಕ್ ಪನೀರ್ ಮಿಕ್ಸ್ ಮಾಡಿ. ಓಕೆ, ಪಾಲಕ್ ಮತ್ತೆ ಪನೀರ್ ಮತ್ತೆ ಅವೆರಡು ಮಿಕ್ಸ್ ಮಾಡಿಬಿಟ್ಟು ಸಮೋಸ ಮಾಡ್ತಾ ಇದ್ದೀರಾ. ಓಕೆ, ಶುರು ಮಾಡೋಣ. ಈಗ ಪಾಲಕ್ ಆದ್ರಿಂದ ಪಾಲಕನ್ನ ಸ್ವಲ್ಪ ಹುರ್ಕೊಳ್ಬೇಕು. ಓಕೆ, ಸೊ ಹಾಗೆ ಹುರ್ಕೊಳ್ಬೇಕು. ಸ್ವಲ್ಪ 1-2 ಸ್ಪೂನ್ ಎಣ್ಣೆ ಹಾಕಿದ್ರೆ. ಎಣ್ಣೆ ಹಾಕ್ಬೇಕಾ? ಸೊ ಇವಾಗ ಹಾಕ್ಕೊಳ್ಬೋದಾ? ಹಾಕ್ಕೊಂಡ್ಬಿಡಿ. ಸ್ವಲ್ಪ ಅದಕ್ಕೆ ಉಪ್ಪು ಒಂಚೂರು ಹಾಕಿ. ಓಕೆ, ಪಾಲಕ್ ಇಲ್ಲಿ ಫ್ರೈ ಆಗ್ತಾ ಇದೆ. ಹೌದು, ಅದ್ರ ಜೊತೆಲಿ ಈಗ ಈರುಳ್ಳಿ ಹಾಕುವ. ಈರುಳ್ಳಿ ಮಿಕ್ಸ್ ಮಾಡಿ. ಈರುಳ್ಳಿ ಹಾಕುವ. ಸೊ ಆಯಿಲ್ ಸ್ವಲ್ಪ ಹಾಕಿದ್ರೆ ಸಾಕು. ಆಯಿಲ್ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದು. ಓಕೆ, ಆಮೇಲೆ ಅದಕ್ಕೆ ಪನೀರು, ಪಾಲಕ್ ಪನೀರ್ ಅದರಿಂದ ಪನೀರನ್ನು ತುರಿದು ಅದಕ್ಕೆ ಮಿಕ್ಸ್ ಹಾಕ್ಕೊಳ್ಬೇಕು. ಹೌದು. ಸೊ ಪನ್ನೀರ್ ಎಷ್ಟು ಹಾಕ್ಕೊಳ್ಬೇಕು? ಎಷ್ಟು ತುರಿತೀರಾ? ಅದೇ ಅಂದರೆ ನಮ್ಮ ಎಷ್ಟು ನಾವು ಮಾಡ್ತೀವಿ ಅದರ ಕ್ವಾಂಟಿಟಿ ಮೇಲೆ. ಹೌದು. ಈರುಳ್ಳಿ ಸ್ವಲ್ಪ ಬ್ರೌನಿಶ್ ಆದರೆ ಸಾಕಾ? ಹಾಂ, ಸ್ವಲ್ಪ ಬ್ರೌನಿಶ್ ಸಾಕು. ಅದ್ರ ಜೊತೆಯಲ್ಲಿ ಈಗ ಪನ್ನೀರನ್ನು ಹಾಕುವ. ಅದು ಒಂದು ಮುದ್ದೆ ಥರ ಬರಲಿ ಅದು. ಓಕೆ ಓಕೆ, ಇದನ್ನು ಹಾಕ್ತೀನಿ ನಾನು. ತುರಿದಿರೋ ಪನ್ನೀರನ್ನ ಮಿಕ್ಸ್ ಮಾಡ್ಕೊಳ್ಬೇಕು. ಹೌದು, ಅದು ಮುದ್ದೆ ಆಗಲಿ. ಸೊ ಇವೆರಡು ಮೂರು ಕೂಡ ಹೀಗೆ ಮಿಕ್ಸ್ ಮಾಡಿ. ಅದ್ರ ಜೊತೆಲಿ ಬಟಾಟೆನ ಹಾಕುವ. ಸ್ವಲ್ಪ ಆಲೂಗಡ್ಡೆನ ಬೇಯಿಸಿಟ್ಕೊಂಡ ಆಲೂಗಡ್ಡೆಯನ್ನು ಸ್ಮ್ಯಾಶ್ ಮಾಡಿ ಹಾಕ್ಬೇಕು. ಹೌದು ಹೌದು. ಚಿಕ್ಕ ಮಾಡಿ ಸ್ಮ್ಯಾಶ್ ಮಾಡಿ ಹಾಕ್ಬೇಕಾ? ಹಾಂ, ಅದು ಸಮೋಸ ಒಳಗೆ ಫಿಲ್ ಮಾಡಲಿಕ್ಕೆ. ಅದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕಬೇಕು. ಹೌದು.
ಸ್ವಲ್ಪ ಉಪ್ಪು ಹಾಕುವ. ಸೊ ಅದನ್ನೆಲ್ಲ ಹಾಕಿರೋ ಇಂಗ್ರೀಡಿಯೆಂಟ್ಸ್ನ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಎಲ್ಲದ್ರದ್ದು ಫ್ಲೇವರ್ ಚೆನ್ನಾಗಿ ಹಿಡಿಬೇಕು ಅಂತನಾ? ಹೌದು. ಈಗ ಅದನ್ನು ಓಕೆ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ತಾ ಇರ್ತೀನಿ. ರೆಡಿ ಮಾಡ್ಕೊಂಡು ಈಗ ನಾವು ಸಮೋಸೆಗೆ ತಯಾರು ಮಾಡೋಣ. ಅದಕ್ಕೆ ಮೈದಾ ಒಂದು, ರವೆ ಒಂದು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಗಟ್ಟಿಯಾಗಿ ಕಲಿಸಿದಂಥ ಒಂದು ಇದಿದೆ ಇದರಲ್ಲಿ. ಓಕೆ, ಅದನ್ನು ಚಪಾತಿಯ ಥರ ಲಟ್ಟಿಸ್ಕೋಬೇಕು. ಸೊ ಈವ್ನಿಂಗ್ ಟೈಮಿಗೆ ಒಳ್ಳೆ ಆಗುತ್ತೆ. ಒಳ್ಳೆಯ ಅಲ್ವಾ? ಹಾಗೆ ಸಮೋಸ ಎಲ್ಲ ಟೇಸ್ಟ್ ಮಾಡಿರ್ತಾರೆ. ಈ ಪಾಲಕ್ ಮತ್ತೆ ಪನ್ನೀರ್ ಎರಡು ಮಿಕ್ಸ್ ಮಾಡೋದ್ರಿಂದ ಈಗ ಆಯ್ತದು. ಆಯ್ತಾ? ಸಾಕಾ? ಹಾಗಾದ್ರೆ ಗ್ಯಾಸ್ ಆಫ್ ಮಾಡಲ್ಲ. ಸೊ ಅದನ್ನ ಲಟ್ಸ್ಕೊಳ್ತಾ ಇದ್ದೀರಾ? ಇದನ್ನು ಲಟ್ಸ್ಕೊಳ್ಳುವ. ಹಾಗೆ ಎಣ್ಣೆ ಕೂಡ ಇರ್ಬೋದು. ಡೀಪ್ ಫ್ರೈ ಮಾಡಬೇಕಾಗಿದೆ. ಇದು ಮಾಡಬೇಕಾ? ಹೌದು. ಓಕೆ. ಸೊ ಎಣ್ಣೆ ಡೀಪ್ ಫ್ರೈ ರೆಡಿ ಮಾಡಿ. ಹೌದು, ಡೀಪ್ ಫ್ರೈ ಮಾಡುವ. ನಮ್ಮ ಅಡುಗೆ ಮನೆಯಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಇದು ಎಣ್ಣೆ ಎಷ್ಟು ಬೇಕಾಗುತ್ತೆ? ಸ್ವಲ್ಪ ಹಾಕಿ. ಸಾಕಾ? ಸಾಕಾಗ್ಬೋದು ನೋಡು. ಸಮೋಸ ಅನ್ನೋದ್ರಿಂದ ಒಂದು ಚಿಕ್ಕದಾಗಿ ಮಾಡ್ಕೊಳ್ಬೋದು. ಚಿಕ್ಕದು ಮಾಡ್ಬೋದು. ದೊಡ್ಡದು ಮಾಡಿ ನಾನು ಕಟ್ ಮಾಡಲಿಕ್ಕಿದೆ. ಮಾಡ್ಕೋಬೋದು. ಈ ಥರ ಅದನ್ನು ಮಾಡಿಕೊಂಡ್ರೆ ಹೌದು ಕೋನ್ ಸಿಗ್ತದೆ. ಕೋನ್ ಮಾಡ್ಬೋದು ಇದರಲ್ಲಿ. ಈ ಥರ ಅದನ್ನು ನೀರಿನಲ್ಲಿ ಅಂಟಿಸ್ಕೊಂಡು. ಓಕೆ, ನೀರು ಬೇಕಾ? ಹೌದು, ಸ್ವಲ್ಪ ನೀರು ಹಾಕಿ ಕೊಡಿ. ಸೊ ನೀರು ಇಟ್ಬಿಟ್ಟು ಅದರಲ್ಲಿ ಅಂಟ್ತದೆ ಅದು. ಹಾಗೆ ಅದೀಗ ಕಡಲೆದು ಒಂದು ತೊಟ್ಟೆ ಥರ ಆಗಿದೆ. ಈಗ ಅದರಲ್ಲಿ ಸ್ಪೂನ್ ಸ್ವಲ್ಪ ಇದರಲ್ಲಿ ಹಾಕಿ ಹಾಕ್ಬಿಟ್ಟು ಪ್ಯಾಕ್ ಮಾಡಬೇಕು. ಹೌದು, ಪ್ಯಾಕ್ ಮಾಡುವ. ಮತ್ತು ಪುನಃ ಒಂಚೂರು ನೀರಲ್ಲಿ, ಜಾಸ್ತಿ ನೀರು ಹಾಕೋದು ಬೇಡ, ಸ್ವಲ್ಪ ನೀರಲ್ಲಿ ಅದು ಕ್ಲೋಸ್ ಆಗೋದು ಅಷ್ಟು ನೀರು ಹಾಕಿದ್ರೆ ಆಯಿತು. ಈಗ ಇದನ್ನು ಕಾಯಿಸುವ. ಓಕೆ, ಎಣ್ಣೆ ಕಾಯ್ದಿದೆ. ಸಂಜೆ ಟೈಮಿಗೆ ಒಳ್ಳೆ ಆಗುತ್ತೆ. ಹೌದು, ಸಂಜೆ ಸ್ನ್ಯಾಕ್ಸಿಗೆ ಮಕ್ಕಳು ಸ್ಕೂಲಿಂದ ಬಂದಮೇಲೆ ಈಗೆಲ್ಲ ಶಾಲೆ ಬಿಟ್ಟು ಬಂದಮೇಲೆ ಇವರು ಬೇಡದೆಲ್ಲ ತಿಂಡಿ ತಿನ್ನೋದಕ್ಕಿಂತ ಔಟ್ಸೈಡ್ ಎಲ್ಲ ಅದು ಇದು ಬೇರೆ ಎಲ್ಲ ಜಂಕ್ ಫುಡ್ ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡಿಕೊಡ್ಬೋದು ಅಷ್ಟೇ. ಹೌದು, ಮನೇಲಿ ಮಾಡಿರೋ ಟೇಸ್ಟೇ ಬೇರೆ. ಹೌದು ಅಲ್ವಾ? ಹೌದು, ಹಾಗಾಗಿ ಮನೆಯಲ್ಲೇ ಮಾಡೋದು ಒಳ್ಳೇದು ಅಂತ ಹೇಳಿ ಮಕ್ಕಳಿಗೆ ಸಹ ಹೆಲ್ತಿಗೆ ಸಹ ಒಳ್ಳೇದು. ನೋಡ್ಲಿಕ್ಕೂ ಒಂಥರ ಅವರಿಗೆ ಇಡ್ಲಿ ದೋಸೆ ಚಪಾತಿ ಅದನ್ನೇ ನೋಡಿರ್ತಾರೆ. ಇದು ಒಂದು ಸ್ವಲ್ಪ ಡಿಫ್ರೆಂಟ್ ಇದ್ದಾಗ ಅವರಿಗೆ ಒಂದು ಖುಷಿ ಆಗ್ತದೆ. ಆಫ್ ಮಾಡ್ತೀರಾ? ಓಕೆ, ಪಾಲಕ್ ಪನ್ನೀರ್ ಸಮೋಸ ಬಿಸಿ ಬಿಸಿಯಾಗಿದೆ. ಜೊತೆಯಲ್ಲಿ ಅದಕ್ಕೆ ಕಾಂಬಿನೇಷನ್ ಚಟ್ನಿ ಕೂಡ ಇದೆ.
ಟೇಸ್ಟ್ ಮಾಡಿ. ಎಸ್ ವೀಕ್ಷಕರೇ, ಪಾಲಕ್ ಪನ್ನೀರ್ ಸಮೋಸ ಸವಿಯಲು ಸಿದ್ಧ ಆಗಿದೆ. ಸೊ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಬೇಕಾ? ಹಾಗಾದ್ರೆ ಮಾರು ವಿಧಾನ ನೋಡ್ಕೊಬನ್ನಿ. ಪಾಲಕ್ ಪನ್ನೀರ್ ಸಮೋಸ ತಯಾರಿಸೋ ವಿಧಾನ. ಮೊದಲು ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಪಾಲಕ್ ಸೊಪ್ಪನ್ನು ಸ್ವಲ್ಪ ಉಪ್ಪು ಹಾಕಿ ಹುರಿಯಿರಿ. ಸೊಪ್ಪು ಸ್ವಲ್ಪ ಬಾಡಿದ ನಂತರ ತುರಿದ ಪನ್ನೀರ್, ಬೇಯಿಸಿ ಕಿವುಚಿದ ಆಲೂಗಡ್ಡೆ ಸೇರಿಸಿ ಬೇಯಿಸಿಕೊಳ್ಳಿ. ಆನಂತರ ಮೈದಾ ಹಿಟ್ಟು ಹಾಗೂ ರವೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ನಾದಿಕೊಂಡು ಅರ್ಧ ಗಂಟೆಗಳ ಕಾಲ ನೆನೆಯಲು ಇಡಿ. ಬಳಿಕ ಲಟಿಸಿ ತ್ರಿಕೋಣಾಕಾರದಲ್ಲಿ ಮಡಚಿ ಹೂರಣ ತುಂಬಿ ಮಡಚಿಕೊಳ್ಳಿ. ಆ ಬಳಿಕ ಕಾದ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಬಿಸಿ ಬಿಸಿ ಪಾಲಕ್ ಪನ್ನೀರ್ ಸಮೋಸ ಸಂಜೆ ಚಹಾದೊಂದಿಗೆ ಸವಿಯಲು ಬಲು ರುಚಿ. ನನ್ನ ಜೊತೆ ನೀವು ಕೂಡ ಟೇಸ್ಟ್ ಮಾಡಿ. ಬಿಸಿ ಬಿಸಿಯಾಗಿದೆ. ತುಂಬ ಚೆನ್ನಾಗಿದೆ. ಸೊ ಎಲ್ಲ ಇಂಗ್ರೀಡಿಯೆಂಟ್ಸ್ ಚೆನ್ನಾಗಿ ಮಿಕ್ಸ್ ಆಗಿದೆ. ಸೊ ಈವ್ನಿಂಗ್ ಟೈಮಿಗೆ ಈಸಿಯಾಗಿ ಚಟ್ನಿ ಜೊತೆ ಅಂತೂ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಕಾರ್ಯಕ್ರಮಕ್ಕೆ ಬಂದು 2 ಸ್ಪೆಷಲ್ ಡಿಶ್ ಕೂಡ ಹೇಳ್ಕೊಟ್ರಿ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರಿಂದ ಒಂದು ಚಿಕ್ಕ ಕಾಣಿಕೆ, ಹಾಗೆ ಸಂತೋಷ್ ರೈಸ್ ಮಿಲ್ಲಿಂದ ಒಂದು ಚಿಕ್ಕ ಕಾಣಿಕೆ. ನಮಸ್ಕಾರ. ನಮಸ್ಕಾರ. ಎಸ್ ವೀಕ್ಷಕರು, ಸಂಚಿಕೆ ನೋಡಿದ್ರಿ. ಸೊ 2 ಸ್ಪೆಷಲ್ ಮತ್ತು ಈಸಿ ಡಿಶ್ ಕೂಡ ಹೇಳ್ಕೊಟ್ರು. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್, ನಿತ್ಯ ಫುಡ್ ಪ್ರಾಡಕ್ಟ್ಸ್. ಸಿನಿಮಾದಲ್ಲಿ ಕಷ್ಟದಲ್ಲಿರೋರ್ನ ಸ್ಟಾರ್ ಕಾಪಾಡ್ತಾರೆ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.